ಬಂಟ್ವಾಳದ ಪರಂಗಿಪೇಟೆಯಲ್ಲಿರುವ ಸೇವಂಜಲಿ ಪ್ರತಿಷ್ಠಾನದ ವತಿಯಿಂದ ಕೆಎಂಸಿ ಆಸ್ಪತ್ರೆಯ ಮಂಗಳೂರು ಇದರ ಸಹಾಯಕದೊಂದಿಗೆ 114ನೇ ರಕ್ತದಾನ ಶಿಬಿರ ಬಂಟ್ವಾಳದ ಪರಂಗಿಪೇಟೆಯಲ್ಲಿರುವ ಸೇವಂಜಲಿ ಸಭಾಭವನದಲ್ಲಿ ಇಂದು ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ವಸಂತಕುಮಾರ್ ಶೆಟ್ಟಿ ಶಿಬಿರ ಉದ್ಘಾಟನೆ ಮಾಡಿ ರಕ್ತದಾನದ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದರು. ರೋಟರಿ ಕ್ಲಬ್ನ ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತು ಮಾತನಾಡಿ, ರಕ್ತದಾನಕ್ಕಿಂತ ಪರ್ಯಾಯವಾದದ್ದು ಮತ್ತೊಂದಿಲ್ಲ. ಆದ್ದರಿಂದ ದಾನದ ಮೂಲಕವೇ ರಕ್ತವನ್ನು ಪಡೆಯಬೇಕಾಗುತ್ತದೆ. ಒಮ್ಮೆ ರಕ್ತದಾನ ಮಾಡುವುದರಿಂದ 4 ಮಂದಿಯ ಜೀವ ಉಳಿಸಲು ಸಾಧ್ಯವಿದೆ ಎಂದರು. ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಮಹಮ್ಮದ್ ಒಳಬೂರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸೇವಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಅರ್ಕುಳಬೀಡು ವಜ್ರನಾಭ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ರಕ್ತದಾನ ಶಿಬಿರದಲ್ಲಿ ಹಲವಾರು ಮಂದಿ ರಕ್ತದಾನಿಗಳು ರಕ್ತದಾನ ಮಾಡಿದರು. ಕೆಎಂಸಿ ಆಸ್ಪತ್ರೆಯ ಡಾಕ್ಟರ್ ವಿಶ್ವ, ಸೇವಂಜಲಿ ಆರೋಗ್ಯ ಕೇಂದ್ರದ ಡಾಕ್ಟರ್ ಚೇತನ್, ಸೇವಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ತುಂಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ತುಂಬೆ, ಕಂಪ ಸದಾನಂದ ಆಳ್ವ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀನಿವಾಸನ್ ಖಂಡಿತ 100ರಿಂದ 100+ ಆಗ್ತದೆ ಅಂತೇಳಿ ಅವರು ಹೇಳ್ತಾರೆ. ಆದರೆ ಅಷ್ಟು ಭರವಸೆ ಇಟ್ಟು, ಯಾಕಂದ್ರೆ ಒಮ್ಮೆ ರಕ್ತದಾನ ಮಾಡಿದ ನಂತರ ಕೆಲವರಿಗೆ ಈಗ ಕೋವಿಡ್ನಿಂದ ಕೆಲವರಿಗೆ ಏನಂದರೆ, ನಾನು ರಕ್ತದಾನ ಮಾಡಿದರೆ ನಾನು ವ್ಯಾಕ್ಸಿನೇಷನ್ ಆಗಿದೆ, ಅದಕ್ಕೆ ನಮಗೆ 6 ತಿಂಗಳು ಟೈಮ್ ಬೇಕು, ಹೇಳಿದ್ರೆ 1 ವರ್ಷ ಟೈಮ್ ನಂತರ ಕೊಡಬೇಕು ಎಂಬ ಒಂದು ಕೀಲಿರುಮೆ ಅವರ ಹತ್ರ ಇದೆ. ಅದಕ್ಕೆ ಈಗ ಮುಂಜಾನೆ ಬಂದ ತಕ್ಷಣ ಒಂದು ನ್ಯೂಸ್ ಕೊಟ್ಟರು, ವ್ಯಾಕ್ಸಿನೇಷನ್ 14 ದಿವಸದಲ್ಲಿ ನಾವು ರಕ್ತದಾನ ಮಾಡಬಹುದು. ಯಾರಿಗೂ ಅದು ಬೇಡ, ಯಾಕಂದ್ರೆ ಅದೆಲ್ಲ ನಮ್ಮ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಬಂದಿರುವಂಥ ಇದು. ವ್ಯಾಕ್ಸಿನೇಷನ್ ಆದ 14 ದಿವಸದ ನಂತರ ನಾವು ರಕ್ತದಾನವನ್ನು ಮಾಡಬಹುದು.